ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬ ಸ್ಥಿತಿಯಲ್ಲಿರುವ ಸಂಚಾರಿ ನ್ಯಾಯಬೆಲೆ ಅಂಗಡಿಯಿಂದಾಗಿ ಇಲ್ಲಿನ ಗ್ರಾಮಸ್ಥರು ರೋಸಿ ಹೋಗಿದ್ದಾರೆ. ಈ ಘಟನೆ ನಡೆದಿರುವಂತಹ ಉಪ್ಪಿನಂಗಡಿ ವ್ಯಾಪ್ತಿಯ ಬಜತ್ತೂರು ಗ್ರಾಮದಲ್ಲಿ ಇಲ್ಲಿನ ಕಾಂಚನ ಪರಿಸರದ ಗ್ರಾಮೀಣ ಭಾಗಗಳಿಗೆ ಅನುಕೂಲ ಆಗಲಿ ಅಂತ ಸರ್ಕಾರದಿಂದ ಸಂಚಾರಿ ನ್ಯಾಯಬೆಲೆ ಅಂಗಡಿ ಪ್ರತಿ ತಿಂಗಳು ಬರುತ್ತದೆ. ಆದರೆ ಗ್ರಾಮೀಣ ಪ್ರದೇಶವಾದ ಇಲ್ಲಿಗೆ ಬಂದು ಸರ್ವರ್ ಸರಿಯಿಲ್ಲ ಎಂದು ರೇಷನ್ ನೀಡದೆ ವಾಹನ ವಾಪಸ್ ಹೋಗಿ ಬಡ ಜನರನ್ನು ಸಂಕಷ್ಟಕ್ಕೀಡು ಮಾಡಲಾಗುತ್ತಿದೆ. ನಿನ್ನೆಯೂ ಇಂತಹದ್ದೇ ಘಟನೆ ನಡೆದಿದ್ದು ಕಾಂಚನಕ್ಕೆ ಬೆಳಿಗ್ಗೆ 9:15ಕ್ಕೆ ಬಂದ ಸಂಚಾರಿ ನ್ಯಾಯಬೆಲೆ ಅಂಗಡಿ ರೇಷನ್ ಕೊಡದೆ ಹಿಂದಿರುಗಿದೆ. ಈ ಬಗ್ಗೆ ಕಾರಣ ಕೇಳಿದಾಗ ಸರ್ವರ್ ಸರಿಯಿಲ್ಲ ಎಂಬ ಉತ್ತರ ದೊರೆಯುತ್ತದೆ. ಗ್ರಾಮೀಣ ಭಾಗವೆಂದರೆ ನೆಟ್ವರ್ಕ್ ಸಿಗಲ್ಲ ಎಂಬುದನ್ನು ಚಿಂತಿಸುವ ಸಾಮಾನ್ಯ ಬುದ್ಧಿಯು ಸಂಬಂಧಿಸಿದವರಿಗೆ ಇಲ್ಲ. ಬದಲಿ ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ. ಜನಸಾಮಾನ್ಯರು ಕಾಯಿಲೆ ಪೀಡಿತ ವೃದ್ಧರು 1 ತಿಂಗಳು ಕಾದು ರೇಷನ್ ಸಿಗದೆ ಪರದಾಡುವಂತಾಗಿದ್ದು, ಇನ್ನು 7 ದಿನಗಳ ಕಾಲ ರೇಷನ್ ಇಲ್ಲ ಎಂದು ಅಧಿಕಾರಿಗಳು ವಾಹನ ಚಲಾಯಿಸಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಇದರಿಂದಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ನಮ್ಮ ಸಹಿ ಮಾಡಿಸಿಯಾದರೂ ರೇಷನ್ ಕೊಡಬಹುದಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಈ ಬಗ್ಗೆ ಗಮನ ಕೊಡುವ ಮೂಲಕ ಬಡವರ ಕಷ್ಟಕ್ಕೆ ಸ್ಪಂದಿಸಬೇಕಿದೆ. ಒಂದು ವರ್ಷ ಕರೆಂಟ್ ಹುಷಾರು ಜನ ಇಂಕೆ ನಮಗೆ ಜನ ಬತ್ತೆ ಸೈನ್ ಮಾಡ್ತೀವಿ ದೀಕಂದು ಹಿಂಗೆ ಮೂಜಿಗಂತಿಲ್ಲ ಹರಿ ತತ್ತುಕೊಂಡು ಮೂಜಿಗಂತಿಲ್ಲ ಹರಿ ತತ್ತಿನಿಡಾದ್ರೆ ಇನ್ನೇನು ಮೆಲ್ಲ ಬತ್ತೀನಿ ಗಾರಿ ಜೀವನ್ಯಾರೆ ಇಲ್ಲಾಡಿ ಒಂದು ವರ್ಷ ಕರೆಂಟ್ ಹುಷಾರು ಜನ ಇಂಕೆ ನಮಗೆ ಜನ ಬತ್ತೆ ಸೈನ್ ಮಾಡ್ತೀವಿ ದೀಕಂದು ಹಿಂಗೆ ಮೂಜಿಗಂತಿಲ್ಲ ಹರಿ ತತ್ತುಕೊಂಡು ಮೂಜಿಗಂತಿಲ್ಲ ಹರಿ ತತ್ತಿನಿಡಾದ್ರೆ ಇನ್ನೇನು ಮೆಲ್ಲ ಬತ್ತೀನಿ ಗಾರಿ ಜೀವನ್ಯಾರೆ ಇಲ್ಲಾಡಿ